ಮೈಸೂರು ವಿಭಾಗೀಯ ಮಟ್ಟದ ಸಸ್ಯ ಜಾತ್ರೆ ಕೃಷಿ ಮೇಳದಲ್ಲಿ ಬಣ್ಣ ಬಣ್ಣದ ವೆರೈಟಿ ಆಗಿರುವಂತಹ ಹಕ್ಕಿಗಳ ಕಲರವ ಇದೆ. ಚಿಲಿಪಿಲಿ ಗುಟ್ಟುವಂತಹ ಹಕ್ಕಿಗಳ ಜೊತೆಗೇನೆ ವೆರೈಟಿ ಆಗಿರುವಂತಹ ಪ್ರಾಣಿಗಳು ಇದೆ. ಅಪರೂಪದಲ್ಲಿ ಅಪರೂಪ ಅನ್ನೋ ರೀತಿಯಂಥ ಪ್ರಾಣಿಗಳು, ಮೀನುಗಳು ಕೂಡ ಇದೆ. ಈ ಲೋಕ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಹಾಂ, ಹುಷಾರಿದೆ. ನೀವು ಆರಾಮ ಸರ್. ಸಸ್ಯ ಜಾತ್ರೆಯಲ್ಲಿ ಇದೊಂದು ರೀತಿಯಾಗಿ ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಇದೆ ಸರ್. ತುಂಬ ಜನರನ್ನು ಆಕರ್ಷಿಸ್ತಾ ಇದೆ. ಅದರಲ್ಲೂ ಕೂಡ ಕಲರ್ಫುಲ್ ಆಗಿರೋಂಥ ಬರ್ಡ್, ಚಿಲಿಪಿಲಿ ಅಂತ ಹೇಳುವಂಥದ್ದು. ಹಾಗಾಗಿ ಎಷ್ಟು ವೆರೈಟಿ ಆಗಿರುವಂಥ ಬರ್ಡ್ಸ್ ಇದೆ? ಅರೌಂಡ್ ಇವಾಗ ನಂತರ 60 ವೆರೈಟೀಸ್ ಇದೆ ಇಲ್ಲಿ. ಫ್ರಮ್ ಡಿಫ್ರೆಂಟ್ ಕಾಂಟಿನೆಂಟಲ್ ಇದರಿಂದ ಇದೆ. ಮತ್ತು ಅನಿಮಲ್ಸ್ ಇದೆ, ಸ್ಮಾಲ್ ಅನಿಮಲ್ಸ್ ಇಟ್ಕೊಂಡಿದ್ದೇನೆ. ರಾಡೆಂಟ್ಸ್ ವೆರೈಟೀಸ್ ಅದೊಂದು 11 ವೆರೈಟೀಸ್ ಅದು ಇದೆ. ಮತ್ತು ಫಿಶಸ್ ಒಂದು ಸ್ವಲ್ಪ ಇದೆ ಅಷ್ಟೇ. ಇದ್ರ ಬಗ್ಗೆ ಹೇಳಿ ಸರ್. ಇದು ಮಕಾವ್ ಹೇಳಿಕೊಂಡು, ಇದರ ಹೆಸರು ರೋಮಿಯೋ, ಬ್ಲೂ ಆ್ಯಂಡ್ ಗೋಲ್ಡನ್ ಮಕಾವ್. ನಾನು ಆ್ಯಕ್ಚುಲಿ 9 ಇಯರ್ಸ್ ಓಲ್ಡ್ ಇವಾಗ. ಇದು ಲೈಫ್ ಸ್ಪ್ಯಾನ್ ಅರೌಂಡ್ 80 ಇಯರ್ಸ್ವರೆಗೆ ಉಂಟು. ಇದು ಮೂಲ ಹೇಳಿದರೆ ಅಮೇರಿಕನ್ ಇದು ರೈನ್ ಫಾರೆಸ್ಟ್, ಅಮೆಝಾನ್ ರೈನ್ ಫಾರೆಸ್ಟ್ ಇದು ಬರ್ಡ್ ಇದು. ಮತ್ತು ಅದು ಇದು ಆಯ್ತು, ನಾನು ಅರೌಂಡ್ 6 ಇಯರ್ಸಿಂದ ನನ್ನಲ್ಲಿ ಇದೆ. ಒಂದು ಈಗ ನನ್ನ ಫ್ರೆಂಡ್ ಒಬ್ಬರು ಕೊಟ್ಟದ್ದು ಇದು ನನಗೆ. ಹಾಗೆ ನಾನು ಪರ್ಚೇಸೇ ಮಾಡಿದ್ದು. ಹಾಗೆ ಮಾತಾಡಿಸುತ್ತೆ ಅನ್ನುವಂಥದ್ದು ಸ್ಪೆಷಾಲಿಟಿ ಅದರ. ಹೌದು, ಟಾಕಿಂಗ್ ಇದೆ, ಸ್ವಲ್ಪ ಶೈ ನೇಚರ್. ಮತ್ತು ಇವಾಗ ಇಲ್ಲಿ ಸ್ವಲ್ಪ ಸ್ಟ್ರೆಸ್ಸಲ್ಲಿದೆ, ಹಾಗೆ ಸ್ವಲ್ಪ ಮಾತಾಡ್ತಾ ಇಲ್ಲ. ಚೆನ್ನಾಗಿ ಮಾತಾಡ್ತದೆ. ಫೋಟೋ ತೆಗೆಯೋದಕ್ಕೆಲ್ಲ ಅವಕಾಶ ಇದೆಯಾ? ಹಾಂ, ಎಲ್ಲರಿಗೆ ಫೋಟೋ ಯಾರು ಬೇಕಾದ್ರೆ ಇದು ಮಾಡಿ ಪೇಯ್ಡ್ ಫೋಟೋ. ಎರಡು ಇದು ಇನ್ನೊಂದು ಸ್ಪೀಶೀಸ್ ಮಕಾವಲ್ಲೇ, ಸ್ವಲ್ಪ ಸ್ಮಾಲ್ ವೆರೈಟಿ ಮಕಾವಲ್ಲೇ, ಸೇವಿಯರ್ ಮಕಾವ್ ಹೇಳ್ಕೊಂಡು. ಅದು ಮಾತಾಡುತ್ತಾ? ಇದು ಇಲ್ಲ, ಇದು ಆ್ಯಕ್ಚುಲಿ ಈಗ 5 ಮಂತ್ ಓಲ್ಡ್ ಇದು ಮರಿ. ಇದು ಇನ್ನೂ ಗ್ರೋ ಆಗಬೇಕಷ್ಟೇ. ಓಕೆ ಸರ್. ಇವಾಗ ಇಲ್ಲಿ ನಾವು ನೋಡೋದು ಅಂತ ಹೇಳಿದರೆ ತುಂಬ ಹಕ್ಕಿಗಳಿದೆ ಅಲ್ವಾ? ಅದೆಲ್ಲ ಎಲ್ಲಿಂದ ಕಲೆಕ್ಟ್ ಮಾಡಿದ್ದಾರೆ? ಇದು ಡಿಫ್ರೆಂಟ್ ನನ್ನ ಫ್ರೆಂಡ್ ಸರ್ಕಲಲ್ಲೇ ಕೆಲವೆಲ್ಲ ಫಾರ್ಮ್ಸ್ ಇದೆ, ಅವರಿಂದನೇ ಕಲೆಕ್ಟ್ ಮಾಡೋದು. ಮತ್ತು ಕೆಲವು ನಾನು ಬ್ರೀಡ್ ಮಾಡ್ತಿದ್ದೀನಿ. ಇಲ್ಲಿಂದ ಜನ ಪರ್ಚೇಸ್ ಮಾಡ್ಬೋದು ಯಾರಿಗೆ ಬೇಕಾದ್ರೆ ನೆಕ್ಸ್ಟ್ ಇನ್ ಫ್ಯೂಚರ್ ಆಲ್ಸೋ ನಾವು ಅವ್ರಿಗೆ ಪ್ರೊವೈಡ್ ಮಾಡ್ಬೋದು. ಯಾವುದೇ ಎಕ್ಸಾಟಿಕ್ ಬರ್ಡ್ಸ್ ಆಗಲಿ, ಇದು ಆ್ಯನಿಮಲ್ಸ್ ಆಗಲಿ ನಾವು ಕೊಡ್ತೀವಿ. ಫುಡ್ ಎಲ್ಲ ಇದೆ ನಮ್ಮಲ್ಲಿ. ಪುತ್ತೂರಲ್ಲಿ ಒಂದು ಬಳುವಾರ ನ್ಯೂ ಹರಿಪ್ರಸಾದ್ ಹೋಟೆಲ್ ಬ್ಯಾಕ್ ಸೈಡ್ ಆಗ್ತದೆ ಶಾಪ್, ಆಕ್ವಾ ಸ್ಪಾಟ್ ಹೇಳಿಕೊಂಡು. ಓಕೆ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಶಾಲಿನಿ ರಾವ್. ನಮ್ಮ ಹತ್ರ ವೆರೈಟಿ ಫುಡ್ ಉಂಟು ಹಕ್ಕಿಗಳಿಗೆ. ಕಾಕ್ಟೇಲಿಗೆ ಆಗೋದು ಅಥವಾ ಮಕಾವಿಗೆ ಆಗೋದು, ಮತ್ತು ಮೊಳಕೆ ಆಗೋದು ಎಲ್ಲ ಉಂಟು. ಎಲ್ಲ ಮಿಕ್ಸಿಂಗ್ ಥರದ್ದು ಫುಡ್ ಉಂಟು. ಸನ್ಫ್ಲವರ್ ಸೀಡ್ ಉಂಟು, ಸಫೋಲಾ ಸೀಡ್, ಸಿಯಾ ಸೀಡ್, ಎಲ್ಲ ಥರದ ವೆರೈಟಿ ಮಿಕ್ಸಿಂಗ್ ಫುಡ್ ಉಂಟು. ಇದು ಕಾಕ್ಟೇಲಿಗೆ ಆಗ್ತದೆ, ಮತ್ತು ಇದು ಮಕಾವಿಗೆ ಆಗ್ತದೆ, ಮತ್ತು ಜಾವಾ, ಫಿಂಚಸ್ ಎಲ್ಲದಕ್ಕೆ ಸಹ ಆಗುವಂಥದ್ದು ಫುಡ್ಡು. ಮತ್ತು ನವಣೆ ಮಿಕ್ಸಿಂಗ್ ಇರ್ತದೆ, ಅದು ಲವ್ ಬರ್ಡ್ಸ್ ಮತ್ತು ಸಣ್ಣ ಟೈಪಿದು ಹಕ್ಕಿ ಉಂಟು, ಫಿಂಚಸ್ ಅಂಥದ್ದೆಲ್ಲ. ಮತ್ತು ಅದೇ ಎಲ್ಲ ಬೇರೆ ವೆರೈಟಿದು ಫುಡ್ಡುಗಳು ಉಂಟು ನಮ್ಮ ಹತ್ರ. ನಿಮ್ಮ ರೋಮಿಯೋಗೆ ಫೇವ್ರೇಟ್ ಆಗಿರುವಂಥ ಫುಡ್ ಯಾವುದು? ರೋಮಿಯೋನಿಗೆ ನಾವು ಆ್ಯಪಲ್ ಕೊಡ್ತೇವೆ, ಬಾಳೆಹಣ್ಣು, ವಾಲ್ನಟ್ಟು, ಬಾದಾಮು, ಇದನ್ನೆಲ್ಲ ಅವನು ತಿಂತಾನೆ. ನಾವು ಹೇಳಿದ್ದು ಕೇಳಬೇಕಾದ್ರೆ ಅವನಿಗೆ ಬಾದಾಮು ಕೊಡಬೇಕು, ಹಾಗಾದರೆ ಅವನು ಕೇಳ್ತಾನೆ. ಹಾಗೆ ಅವನು ಏನಾದರೂ ನಿಮಗೆ ಬೇಕಾ ಅಂತ ಹೇಳಿದರೆ ಅವನೇನಾದರೂ ಮಾತಾಡ್ತಾನೆ. ಹಾಗೆ ನಾವು ಅವನಿಗೆ ಒಂದು ಇದು ಮಾಡಲಿಕ್ಕೋಸ್ಕರ ನಾವು ಅವನಿಗೆ ಬಾದಾಮು ಕೊಟ್ಟು ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಮೇಡಮ್. ಸಸ್ಯ ಜಾತ್ರೆ ಕೃಷಿ ಮೇಳದಲ್ಲಿ ಬರ್ಡ್ಸ್ ಎಕ್ಸ್ಪೋ ಅನ್ನುವಂಥದ್ದು ಎಲ್ಲರನ್ನ ಕೂಡ ಆಕರ್ಷಿಸ್ತಾ ಇದೆ. ವೆರೈಟಿ ಆಗಿರುವಂಥ ಬರ್ಡ್ಗಳನ್ನು ಒಂದೇ ಕಡೆಯಲ್ಲಿ ನೋಡಿ ಜನ ಕಣ್ತುಂಬಿಕೊಳ್ತಾ ಇದ್ದಾರೆ. ಪಕ್ಷಿಗಳು ಮಾತ್ರ ಅಲ್ಲ, ಪ್ರಾಣಿಗಳು ಇದೆ, ಅದು ಕೂಡ ಅಪರೂಪದಲ್ಲಿ ಅಪರೂಪ ಅನ್ನೋ ರೀತಿಯಾದ ಪ್ರಾಣಿಗಳು ಇದೆ. ಇದರ ಜೊತೆಗೇನೆ ಮೀನುಗಳು ಕೂಡ ಇದೆ. ಇಲ್ಲಿ ಪ್ರದರ್ಶನ ಮಾತ್ರ ಅಲ್ಲ, ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಜನರಿಗೆ ಕುತೂಹಲ ಜಾಸ್ತಿನೇ ಇದೆ. ನಮಗೆ ಇಷ್ಟವಾಗುವಂತಹ ಪಕ್ಷಿ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಮೀನಾಗಿರ್ಬೋದು, ಇವುಗಳನ್ನು ಕೊಂಡೋಗ್ತಾ ಇದ್ದಾರೆ ಕೂಡ. ನೋಡೋದಕ್ಕೂ ಸಾಧ್ಯ, ಮನೆಗೆ ಕೊಂಡೋಗೋದಕ್ಕೂ ಸಾಧ್ಯ. ಹಾಗಾಗಿ ನಿಮಗೆ ಇಷ್ಟವಾಗಿರುವಂಥ ಪ್ರಾಣಿ, ಪಕ್ಷಿ, ಅದರ ಜೊತೆಗೇನೆ ಅಪರೂಪದಲ್ಲಿ ಅಪರೂಪ ಏನೋ ರೀತಿಯಂಥ ಮೀನುಗಳನ್ನು ನೀವು ಕೂಡ ಮನೆಗೆ ಕೊಂಡೋಗಿ ಸಾಕಬೇಕು ಅಂತ ಹೇಳಿದರೆ ಆದಷ್ಟು ಬೇಗ 2 ದಿನಗಳ ಕಾಲ ನಡೀತಾ ಇರುವಂತಹ ಸಸ್ಯ ಜಾತ್ರೆ ಹಾಗೆಯೇ ಕೃಷಿ ಮೇಳದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್
ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.